ಕೋವಿಡ್ ಲಸಿಕೆ ನೀಡುತ್ತಿರುವ ವೇಳೆ ಗೊಂದಲ ನಡೆಯುತ್ತಿದ್ದ ಪಡುಬಿದ್ರಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಉಡುಪಿ ಜಿಲ್ಲಾಧಿಕಾರಿ ಜಿ ಜಗದೀಶ್ ಅವರು ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಸರಿಯಾದ ಕ್ರಮದಲ್ಲಿ ಮಾಸ್ಕ್ ಧರಿಸದ ಆಸ್ಪತ್ರೆಯ ಸಿಬ್ಬಂದಿಗಳಿಗೆ ಬಾಗಿಲಲ್ಲೇ ಪಾಠ ಮಾಡಿದ ಜಿಲ್ಲಾಧಿಕಾರಿ ವೈದ್ಯಾಧಿಕಾರಿಯನ್ನ ಕರೆದು ಈ ಬಗ್ಗೆ ತಿಳಿ ಹೇಳುವಂತೆ ಸೂಚನೆಯನ್ನ ನೀಡಿದ್ದಾರೆ. ಕೆಲಸ ಮಾಡಬೇಕಾದ್ರೆ ಆರೋಗ್ಯದಿಂದ ಕೆಲಸ ಮಾಡ್ತಾರೆ ಮಾಸ್ಕ್ ಹಾಕ್ಬೇಡಿ ಇಂಪಾರ್ಟೆಂಟ್ ತಾನೆ. ಲಸಿಕೆ ನೀಡುವ ಕೊಠಡಿಗೆ ತೆರಳಿ 45 ವರ್ಷ ಮೇಲ್ಪಟ್ಟವರನ್ನ ಮಾತನಾಡಿಸಿ ಆರಂಭದಲ್ಲಿ ಲಸಿಕೆ ಪಡೆಯಬೇಕಾಗಿದ್ದ ನೀವು ಇಷ್ಟು ವಿಳಂಬ ಏಕೆ ಎಂಬ ಜಿಲ್ಲಾಧಿಕಾರಿಗಳ ಪ್ರಶ್ನೆಗೆ ನಗುವೆ ಉತ್ತರ ಎಂಬಂತಾಗಿದೆ. ಆ ಬಳಿಕ ಕಡತಗಳನ್ನು ಪರಿಶೀಲನೆ ಮಾಡಿದ ಅವರು ವೈದ್ಯಾಧಿಕಾರಿಗೆ ಪೂರಕ ಮಾಹಿತಿಯನ್ನ ಒದಗಿಸಿ ಮುಂದಿನ ದಿನಗಳಲ್ಲಿ ಪ್ರೈಮರಿ ಹೊಂದಿದವರನ್ನ ಸಂಪರ್ಕದವರನ್ನ ಕಡ್ಡಾಯವಾಗಿ ಪರೀಕ್ಷೆಗೊಳಪಡಿಸುವಂತೆ ಆದೇಶ ಮಾಡಿದ್ದಾರೆ. ಆಸ್ಪತ್ರೆಯ ಹೊರಭಾಗದಲ್ಲಿ ಸಾರ್ವಜನಿಕರ ಪ್ರಶ್ನೆಗೆ ಉತ್ತರಿಸಿದ ಬಳಿಕ ಕೊರೋನಾ ಸೋಂಕಿತ ಬೆಂಗ್ರೆಯ ಮನೆಯೊಂದಿಗೆ ತೆರಳಿ ಯೋಗಕ್ಷೇಮ ವಿಚಾರಿಸಿದ್ದಾರೆ. ಸುರೇಶ್ ಶರ್ಮಾ, ವಿ4 ನ್ಯೂಸ್, ಪಡುಬಿದ್ರೆ.